ಖಾತೆಯನ್ನು ಆರಂಭಿಸಿಕೊಂಡಿದೆ ಮುಂಕೂರು ಫ್ರೆಂಡ್ಸ್ ಮುಂಬೈ 1-0. ಎತ್ತುಗೆ ಬಲಾಢ್ಯ ತೋರಣ, ಎತ್ತುಗೆಯಲ್ಲೂ ವೈಫಲ್ಯ. ಎರಡು ಒಂದರೊಂದಿಗೆ 1-2 ಶೂಟ್. ಬಲಿಷ್ಠ ತೋರಣ, ಜಾಣ್ಮೆಯ ಪ್ರದರ್ಶನ ಭೂಸೇನೆ. ಮತ್ತೆ ಸಿತ, ಮತ್ತೆ ಬಲಿಷ್ಠತೆಯ ತೋರಣವನ್ನು ತೋರ್ಪಡಿಸಿದ ಆಟಗಾರ. ಬಲಾಬಲತೆಯ ಅಂಕಗಳ ಮೇಲೆ ಮತ್ತೊಂದು ಅಂಕದ ಗದ್ದುಗೆ. ಅಲ್ಲಿ ಶೆಟ್ಟಿ ಪಾಂಡಿ ಅತ್ತಿ ಶೂಟ್. ಸುಂದರ ಜಾಣ್ಮೆ ಯಶಸ್ಸಿನ ಅಂಕ. ಯಾರೂ ಇಲ್ಲದ ಜಾಗದತ್ತ ಚೆಂಡನ್ನು ಕಳಿಸಿ ಅಂಕವನ್ನು ಗಿಟ್ಟಿಸಿಕೊಳ್ಳಲಾಗಿದೆ. ಯಶಸ್ವಿ ಆಟಗಾರಿಕೆ. ಹೊರಬದಿಯಲ್ಲಿತ್ತು ಚೆಂಡು. ಸುಂದರವಾದಂತಹ ಚಿತ್ರಣ, ಅದ್ಭುತದ ಅಂಕ. ಬಲಿಷ್ಠ ಹೊಡೆತದ ಬಲಾಢ್ಯತೆ. ಯಾರಿಗುಂಟು ಯಾರಿಗಿಲ್ಲ. 8-4. ಮತ್ತೆ ಜಾಣ್ಮೆ ನಮ್ಮೊಂದಿಗೆ ತಡರಾತ್ರಿಯಿಂದ ಇದುವರೆಗೆ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿದಂತಹ ರಾಘವೇಂದ್ರ ಸಾಲತ್ತೂರು, ದೈಹಿಕ ಶಿಕ್ಷಕರು ರಾಘವೇಂದ್ರ ಕಂಡ್ಲೂರು, ಇಂದಿನ ಎಲ್ಲ ತಾಂತ್ರಿಕ ನಿರ್ವಹಣೆಯನ್ನು ಹೊತ್ತಂತ ಆನಂದ್ ಸರ್ ಅವರು. ಶೂಟ್. ಜಾಣ್ಮೆಯ ಸ್ಪಂದನೆಗೆ ಯಶಸ್ಸು. ಎಸ್ ಸೆಲ್ವ ಪಾಂಡಿ ಅಬ್ಬರಿಸಿದ ಆಟಗಾರ. ಬಲಿಷ್ಠ ಹೊಡೆತದ ಸಾಧನೆ, ಮತ್ತೆ ಅಂಕದ ಗಳಿಕೆ. ಚೆಕ್ಔಟ್. ಎತ್ತುಗೆ ಬಲಿಷ್ಠ ತೋರಣ. ತೆಗೆದುಕೊಳ್ಳುವಂತಹ ಪ್ರಯತ್ನ ಸುದೀಪ. 9-11. ಹನ್ನೆರಡು 10. ತುತ್ತು ಕೊಟ್ಟು ಬಡಿಗೆ ತಿಂದ ಯಶಸ್ವಿ ಆಟಗಾರ. 11-12 ಮತ್ತೆ ಯಶಸ್ಸು. ಬಲಾಢ್ಯತೆ. ಹದಿಮೂರು 11. ಹನ್ನೆರಡು 13. ಬಲಾಢ್ಯ
ಮತ್ತೆ ಅದೇ ರಾಗ ಅದೇ ಹಾಡು. 13ರ ಸಮಬಲದ ಸಾಧನೆ. 13 ಈಚ್. ಹದಿನೈದು 13. ಮತ್ತೆ ವೈಫಲ್ಯ. 14-15ರೊಂದಿಗೆ ಮತ್ತೆ ಯಶಸ್ವಿ ಅಂಕವನ್ನು ಗಿಟ್ಟಿಸಿಕೊಂಡ ಆಟಗಾರ. ತಡೆಗೋಡೆ. ಭದ್ರ ಹಿಡಿತಕ್ಕೆ ಬಲಾಢ್ಯ ಬಾಹು. ಶೂಟ್. ಅಲ್ಲಿಂದಲ್ಲಿಗೆ ಜಾಣಿಮೆ ಯಶಸ್ಸು ಆಟಗಾರಿಕೆ. ತೃತೀಯ ಸ್ಥಾನಕ್ಕೆ ಗದ್ದುಗೆ ಏರಲೇಬೇಕಾಗಿದೆ ಮುಂಬೈ ಎನ್ನುವಂಥ ಛಲದೊಂದಿಗೆ ಆಡುತ್ತಿರುವುದು. ಸುಲಭವಾಗಿ ಸೋಲನೊಪ್ಪದಂತಹ ಪಣಂಬೂರು. ಶ್ರೀಹರಿ ಪ್ರಸಾದ್. ಹ್ಯಾಂಡ್ ಓವರ್. ಈಚ್. ಜಾಣ್ಮೆ. ಜಾರಿದ ಸಮೀರ. ವಾಲಿಬಾಲ್ನ ಮಧ್ಯೆ ಫುಟ್ಬಾಲ್. ಇದು ಸರಿ. ನಿಯಮದ ಅಡವಳಿಕೆ ನಡುವೆ ಯಶಸ್ವಿ ಆಟಗಾರಿಕೆ. 21-20. ಬಲಾಢ್ಯ ಹಿಡಿತದ ಸಾಧನೆ. ಬಲಿಷ್ಠತೆ. ಸಮರ್ಥ ಹೋರಾಟದ ನಡುವೆ ಬಲಾಢ್ಯತೆಯನ್ನು ತೋರಿಸಿದಂಥ ಆಟಗಾರ. 22-21. ಜಾಣ್ಮೆಯ ಪ್ರದರ್ಶನ. ಸುಲಭವಾಗಿ ಸೋಲನೊಪ್ಪದ ಆರ್ಮಿ. 22-23ರೊಂದಿಗೆ. 22-23. ಅನುಪುಟಿ ಕೋಷ್ಟ. ಬಹಳಷ್ಟು ಎತ್ತರದಲ್ಲಿ ಬೇಕಾಗಿತ್ತು ಎನ್ನುವಂತಹ ಕೋರಿಕೆಯನ್ನು ಸಲ್ಲಿಸಿಕೊಂಡ ಅನೂಪ. 24-22ರೊಂದಿಗೆ. ಜಾಣ್ಮೆ ಮತ್ತೊಮ್ಮೆ ಪ್ರದರ್ಶನಗೊಂಡಿದೆ. ಇದರೊಂದಿಗೆ ತೃತೀಯ ಸ್ಥಾನ ಮುಂಬೈ, ತೃತೀಯ, ಚತುರ್ಥ ಪಣಂಬೂರು.